ಕಾಲೇಜು ಶೌಚಾಲಯದಲ್ಲಿ ವಿದ್ಯಾರ್ಥಿನಿಯರ ಮೊಬೈಲ್ ಚಿತ್ರೀಕರಣ ಪ್ರಕರಣ ಕುರಿತು ಉಡುಪಿಯ ನೇತ್ರ ಕಾಲೇಜು ಆಡಳಿತ ಮಂಡಳಿ ಪತ್ರಿಕಾಗೋಷ್ಠಿ ನಡೆಸಿದ್ದು ವಿಚಾರ ತಿಳಿಯದೆ ತಪ್ಪು ಮಾಹಿತಿ ಯಾರು ಕೂಡ ಹಾಕಬೇಡಿ ಮತ್ತು ಸುಳ್ಳು ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಡಬೇಡಿ ಎಂದು ಮನವಿಯನ್ನ ಮಾಡಿದ್ದಾರೆ. ಆಡಳಿತ ಮಂಡಳಿಯ ರಶ್ಮಿ ಕೃಷ್ಣ ಪ್ರಸಾದ್ ಮಾಹಿತಿ ನೀಡಿದ್ದು, ಮೂವರು ಒಂದೇ ಕ್ಲಾಸ್, ಇನ್ನೊಬ್ಬಳು ಹುಡುಗಿ ಬೇರೆ ಕ್ಲಾಸ್ ನವಳಾಗಿದ್ಲು. ಇಂತಹ ಘಟನೆ ನಡೆಯಬಾರದು ಎಂಬ ಕಾರಣಕ್ಕೆ ಮೊಬೈಲ್ ಬ್ಯಾನ್ ಮಾಡಿದ್ದೇವೆ ಮತ್ತು ನಮ್ಮ ಜವಾಬ್ದಾರಿ ಸುರಕ್ಷತೆ ಹಾಗೂ ನಿಯಮ ಮಾಡಿದ್ದೇವೆ. ಈ ಪ್ರಕರಣ ಸಂಬಂಧಿಸಿದಂತೆ ಸಂತ್ರಸ್ತೆ ಯಾವುದೇ ದೂರು ಕೊಟ್ಟಿಲ್ಲ. ಕಾಲೇಜ್ ಮೇಟ್ ಆಗಿರುವ ಕಾರಣ ದೂರು ಕೊಡಲ್ಲ ಎಂದಿದ್ದಾಳೆ. ಮೊಬೈಲ್ ತಂದದ್ದು ಶೂಟ್ ಮಾಡಿದ್ದು ತಪ್ಪು, ಹಾಗಾಗಿ ಸಸ್ಪೆಂಡ್ ಮಾಡಿದ್ದೇವೆ. ಕಾಲೇಜಿನ ಮಕ್ಕಳಲ್ಲಿ ನಾವು ಧರ್ಮವನ್ನ ನೋಡಲ್ಲ. ಚಿತ್ರೀಕರಿಸಿದ ಧರ್ಮದವರೆಲ್ಲ ಕಾಲೇಜಿನಲ್ಲಿ ಘಟನೆ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ತಮಾಷೆಗೆ ಮಾಡಿರುವುದರಿಂದ ನನ್ನ ಭವಿಷ್ಯ, ಆ ಮೂವರ ಭವಿಷ್ಯ ಮುಖ್ಯ ಅಂತ ಸಂತ್ರಸ್ತೆ ಬರೆದು ನೀಡಿದ್ದಾಳೆ. ನೂರಾರು ವಿದ್ಯಾರ್ಥಿನಿಯರ ಚಿತ್ರೀಕರಣ ಮಾಡಲಾಗಿದೆ ಎಂಬ ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದ ಬಿಡ್ತಾ ಇದ್ದು, ಇದು ಸರಿಯಲ್ಲ. ವಿಚಾರ ತಿಳಿಯದೆ ತಪ್ಪು ಮಾಹಿತಿ ಯಾರು ಕೂಡ ಹಾಕಬೇಡಿ, ಸುಳ್ಳು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯ ಬಿಡಬೇಡಿ ಎಂದು ಮನವಿಯನ್ನ ಮಾಡಿದ್ದಾರೆ. ಪ್ರಾಥಮಿಕ ಒಂದು ಪರಿಶೀಲನೆಯನ್ನು ನನ್ನ ಅಕಾಡೆಮಿಕ್ ಕೋಆರ್ಡಿನೇಟರ್ ಮಾಡಿ ಆ ದಿನ ನಾನು ಊರಲ್ಲಿರಲಿಲ್ಲ. ಆಫೀಸ್ ಕೆಲಸ ನಿಮಿತ್ತ ನಾನು ಊರಲ್ಲಿ ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ ನನಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಅವರು ಮಕ್ಕಳು ತಪ್ಪೊಪ್ಪಿಗೆ ಕೊಟ್ಟಿರೋದ್ರಿಂದ ನಾನು ಕಾಲೇಜಿಗೆ ಬಂದ ತಕ್ಷಣವೇ ಮೊಬೈಲ್ ತರೋ ಹಾಗಿಲ್ಲ. ಆ ಮೊಬೈಲನ್ನು ತಂದು ಈ ರೀತಿ ಒಂದು ವಿಷಯ ನಡೆದಿರೋದ್ರಿಂದ ಅದನ್ನು ಪೊಲೀಸ್ನವರಿಗೆ ಒಪ್ಪಿಸಿದ್ದೇವೆ ಆ್ಯಂಡ್ ಇಮಿಡಿಯೇಟ್ಲಿ ಸ್ಟೂಡೆಂಟ್ಸನ್ನು ಸಸ್ಪೆಂಡ್ ಮಾಡಿದ್ದೇವೆ. ಇನ್ನು ಉಳಿದದ್ದು ಏನು ವಿಷಯ, ತನಿಖೆ ಏನು ಬಂದಿದೆ ಅನ್ನೋದು ಬೆಳಿಗ್ಗೆ ಆಗಲೇ SP ಅವರು ಆಲ್ರೆಡಿ ಹೇಳಿದ್ದಾರೆ. ಹೀಗೆ ರೆಕಾರ್ಡಿಂಗ್ ಮಾಡಿದ್ದೇವೆ, ಅದು ತಮಾಷೆಗಾಗಿ ಮಾಡಿದ್ದು ರೆಕಾರ್ಡಿಂಗ್ ಮಾಡಿದ್ದೇವೆ, ನಾವಿನ್ನು ಇನ್ನೇ ಮಾಡೋದಿಲ್ಲ, ಇನ್ನು ತರೋದಿಲ್ಲ ಅಂತ ಹೇಳಿ. ಹಾಗೆ ಇದೊಂದು ನಮ್ಮಲ್ಲಿ ತರಲೇಬಾರ್ದು ಅನ್ನೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ದಟ್ ಇಸ್ ದ ಫಸ್ಟ್ ಥಿಂಗ್. ಎರಡನೇದು, ತಾವು ಮಾಡಿದ್ದಾರೆ ಅನ್ನೋದನ್ನು ಒಪ್ಕೊಂಡಿದಾರಲ್ಲ, ಅದಕ್ಕೋಸ್ಕರ ಅದನ್ನು ನಾನು ಪೊಲೀಸ್ನವರಿಗೆ ಅವಳು ಹುಡುಗಿ ಬಂದು ಹೇಳಿದಾಳೆ. ಅವರೇ ಡಿಲೀಟ್ ಮಾಡಿದ್ದಿರ್ಬೋದು. ಈಗ ತನಿಖೆಯಲ್ಲಿ ಏನು ಆಗಿದೆ ಅಂತ ಹೇಳಿ SP ಅವರು ಆಲ್ರೆಡಿ ಬೆಳಿಗ್ಗೆ ಹೇಳಿದಾರಲ್ಲ. ತನಿಖೆ ವಿಷಯ ಅದು ನಮಗೆ ತಿಳ್ಕೊಳ್ಬೇಕಂತಾನೆ ಹೇಳಿ ಪೊಲೀಸ್ನವರಿಗೆ ಒಪ್ಪಿಸಿದ್ದೆ. ಬೆಳಿಗ್ಗೆ ಆಕ್ಚುಲಿ SP ಅವರು ಎಲ್ಲ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಾರೆ.